ಮೊದಲ ನಗದು ಪುರಸ್ಕಾರದೊಂದಿಗೆ ಈ ಪಂದ್ಯ ಇದೀಗ ಮೊದಲ ಸ್ಪರ್ಧೆ ಆರಂಭಗೊಂಡಿರುತ್ತದೆ. ನೋಡಿ, ಮುಂದಿನ ದ್ವಿತೀಯ ಸ್ಪರ್ಧೆಗಾಗಿ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ನವಯುಗ ಕುಕ್ಕಾಸೆಯ ವಿರುದ್ಧ SDM ಉಜಿರೆ ಎರಡು ತಂಡಗಳ ಆಟಗಾರರು ಕೂಡ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳದೆ ಈ ಪಂದ್ಯದ ಮುಕ್ತಾಯದ ವೇಳೆಯಲ್ಲಿ ಪ್ರವೇಶ ದ್ವಾರದ ಬಳಿಯಲ್ಲಿರಬೇಕು. പ്രിയമുള്ളവരെ, രാത്രിയെ പകലാക്കുന്ന രീതിയിലുള്ള വെള്ളി വെളിച്ചത്താൽ മണവാട്ടിയെ പോലെ അണിഞ്ഞൊരുങ്ങിയിരിക്കുന്ന ഈ ബിട്ല കോളേജ് ഗ്രൗണ്ട്, ആഹാ എന്തൊരു ഭംഗിയാർന്ന കബഡി ടൂർണമെന്റ്. ಪಂದ್ಯದ ಮೊದಲ ಅವಧಿ ಸ್ಪರ್ಧೆ ಮುಂದುವರಿಯುತ್ತಾ ಮೊದಲ ಅವಧಿಯ ವೇಳೆಯಲ್ಲಿ ಡ್ಯೂ ಆಡಾಯ್ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮೊದಲ ಸ್ಪರ್ಧೆಯನ್ನು ಕಾಣ್ತಾ ಇದ್ವಿ. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಆಯೋಜನೆಗೊಳಿಸಿರುವ ಪಂದ್ಯಾವಳಿಯಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ ವಿರುದ್ಧವಾಗಿ JFC ಕಾಸರಗೋಡು ತಂಡದ ಆಟಗಾರ ಮೂಲಕ ರವೀಶ್ ಮೂಲಕ ದಾಳಿ. ಸ್ಪರ್ಧೆಯ ಮುಂದುವರಿದ ಭಾಗದಲ್ಲಿ JFC ಕಾಸರಗೋಡು ವಿರುದ್ಧವಾಗಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರಂಕಿ 50,000 ನಗದು ಬಹುಮಾನದ ಚಾಂಪಿಯನ್ ಪಟ್ಟಕ್ಕಾಗಿ ಬೆಳಗಿನ ತನಕವೂ ಕೂಡ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆ ಮುಂದುವರಿಯಲಿದೆ. ಜೂನಿಯರ್ ವಿಭಾಗದ ಕಬಡ್ಡಿಯಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿಕೊಂಡಿರತಕ್ಕಂಥ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ ರವೀಶ್ ದಾಳಿಯಲ್ಲಿ ಇವತ್ತು ನಡೆಯಲಿರತಕ್ಕಂಥ ಸ್ಪರ್ಧೆಯಲ್ಲಿ ಒಟ್ಟು 13 ಸ್ಪರ್ಧೆಗಳಿರುವುದು. ಅದರಲ್ಲಿ ಮೊಟ್ಟ ಮೊದಲ ಸ್ಪರ್ಧೆ ಇದೀಗ ಪ್ರಸ್ತುತ ಜರುಗುತ್ತಾ ಇದೆ. JFC ಕಾಸರಗೋಡು ಶ್ರೀದುರ್ಗ ಕರಿಕೆಯ ಸ್ಪರ್ಧೆಯ ಬಳಿಕ ನವಯುಗ ಕುಕ್ಕಾಜೆ SDM ಉಜಿರೆ, ಆ ಬಳಿಕ ತೃತೀಯ ಸ್ಪರ್ಧೆಯಲ್ಲಿ ಪಟ್ಲ ಫ್ರೆಂಡ್ಸ್ ಕಲ್ಲಿಗ ಆದಿಶಕ್ತಿ ಮಿತ್ತೂರು ನಡುವೆ ಆರಂಭದ 3 ಸ್ಪರ್ಧೆಗಳಿಗಾಗಿ ತಂಡಗಳೆಲ್ಲ ಸಿದ್ಧಗೊಳ್ಳುವಂತೆ ಮತ್ತೊಮ್ಮೆ ಸೂಚನೆ. ഇവിടെ നടക്കുന്ന മത്സരത്തിൽ ഒന്ന് JFC നായിക, മറ്റേത് കരങ്കി. കാസർഗോഡിൽ നിന്ന് മത്സരിക്കുന്ന ഒരുപക്ഷെ ഏക ടീമായിരിക്കും പേരിൽ, ബാക്കിയുള്ളത് അതിഥി ആ കളിക്കാർ ആയിരിക്കും എന്ന് പ്രതീക്ഷിക്കാം. नरेंद्र ट्रॉफी के लिए चल रहा है इस प्रतियोगिता. आप जानते हैं कि महिलाओं की कबड्डी प्रतियोगिता 8 टीमों के बीच में सुबह से लेकर शाम तक हवा खिलाया गया है. फिलहाल पुरुषों की खेल है करेंगे और नायका कुंबले कासरगोड के बीच में, और ये अंक करेंगे के नाम.
ಥರ್ಡ್ ರೈಟ್ ಡೂ ಆರ್ ಡೈ. ಅಂಕಗಳ ಆಧಾರದಲ್ಲಿ 3-3ರ ಸಮಬಲದಲ್ಲಿ ಸ್ಪರ್ಧೆ ಇದೆ. ಮೊದಲ ಅವಧಿಯ ವೇಳೆಯಲ್ಲಿ ಎರಡು ತಂಡಗಳು ಕೂಡ ಸಮಾನ ಹೋರಾಟವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ. ಕಾರ್ನರ್ ವಿಭಾಗದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ವ್ಯರ್ಥವಾಗಿದೆ. ಸೂರ್ಯನ ಮೂಲಕ ದಾಳಿ ಮುಂದುವರಿಯುತ್ತಾ 4-3ರಲ್ಲಿ ಜೆಎಫ್ಸಿ ಕಾಸರಗೋಡು ಮುನ್ನಡೆಯಲ್ಲಿದೆ. ದ್ವಿತೀಯ ಸ್ಪರ್ಧೆಗಾಗಿ ಅದಾಗಲೇ ದಿವಾಕರ್ ಉಪ್ಪಳ ಕರೆಯನ್ನು ರವಾನಿಸಿದ್ದಾರೆ. ತಂಡದ ಆಟಗಾರರ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ತಮ್ಮಲ್ಲಿ ಕೋರಿಕೆ. ನಿರಂತರ ಹೋರಾಟಗಳ ಮೂಲಕ ಜೂನಿಯರ್ ತಾರೆಗಳ ಅದ್ಭುತ ಆಟವನ್ನು ಮೊದಲ ಸ್ಪರ್ಧೆಯಲ್ಲಿ ಕಾಣಬಹುದಾಗಿದೆ. ಅಲ್ಪ ಮುನ್ನಡೆಯ ಜೊತೆಗೆ ಜೆಎಫ್ಸಿ ಕಾಸರಗೋಡು ಜೂನಿಯರ್ ಆಟಗಾರಗಳನ್ನು ಕಾಣಬಹುದು. ವಿಕಾಸನ ಮೂಲಕ ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ನಿರಂತರ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳಲಾರಂಭಿಸಿದೆ ಜೆಎಫ್ಸಿ ಕಾಸರಗೋಡು. ಅವಕಾಶಗಳನ್ನು ಪಡೆದುಕೊಳ್ಳುವ ಚಿಂತನೆಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ನಿರೀಕ್ಷಿತ ಆಟವನ್ನು ಮುಂದುವರಿಸಿಕೊಂಡಂತ ರವೀಶ ಮೊದಲ ಸ್ಪರ್ಧೆಯಲ್ಲಿ ಅಲ್ಪ ಅಂತರದ ಮುನ್ನಡೆಯ ಜೊತೆಗೆ ಜೆಎಫ್ಸಿ ಕಾಸರಗೋಡು ತಂಡದ ಆಟವನ್ನು ಕಾಣಬಹುದಾಗಿದೆ. ಸೂರ್ಯನ ಮೂಲಕವಾಗಿ ದಾಳಿ ಮುಂದುವರಿಯಲಾರಂಭಿಸಿದ ಅಂಕಣದಲ್ಲಿ ಪರಿಣಾಮ ಎರಡು ಪ್ರಬಲ ತಂಡಗಳ ಆಟದ ಮೂಲಕ ಅದ್ಭುತವಾದ ಸ್ಯಾಂಡ್ ಟ್ಯಾಕಲ್ ವರ್ಕ್ ಆಗಿದೆ. ಆಟಗಾರರ ಬಂಧನದ ಮೂಲಕ ಜೆಎಫ್ಸಿ ಕಾಸರಗೋಡು ಮುನ್ನಡೆಯಲ್ಲಿ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ. ಒಂದು ಏರು ನಮ್ಮ ಮಹೇಶರ ಅಂದೆ ಬರ್ತಾರ. ನಮಸ್ಕಾರ. ಎಂಚದಾರ ಮಹೇಶರ ವನಸಾಂಡೆ ಪೂರ ವ್ಯವಸ್ಥೆ ಉಂಟು, ಸುತ್ತಲೂ ವನಸೆ. ಇനി ಬುಲ್ಪು ಮುಟ್ಟಲ್ಲ ನಂಗೆ ತಿಳಿಕೆದ ಬರಸ ಖಂಡಿತ. ಸೊ ಅವ್ರ ಬತ್ತು ಗ್ರೌಂಡ್ ಪೊಗ್ಗದಾಗನೆ ಅಭಿಮಾನಿಲರಿಗೆ ಒಂದು ಚೇರ್ ಬಂದಿದೆ. ಆದ್ರೆ ಇತ್ತಲ್ಲ ಒಂದು ವಿಡಿಯೋ ಸೂಪರ್ ಹಿಟ್ ಆದೊಂದು ಕೋಲ್ಪೇಟ್ ಬಂದಿನ ಕರೆಕ್ಟ್. ಆದ್ರೆ ಇಂಗ್ಲಿಷ್ ಬಂಡ ಇಂಟರ್ನ್ಯಾಷನಲ್ ಎರಡು ಡೈಲಾಗ್ ಬಿಡ್ಲ ಮೈಸರ ಮಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಡೀ ನಮ್ಮ 2 ಜನ ಇತ್ತಲ್ಲ ವೇಸ್ಟ್ 6 ಡೈಲಾಗ್ ವೈರಲ್ ಆಪು ಖಂಡಿತ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಮುಂದುವರಿಯುತ್ತಾ ಅಂಕಣದ ಬಲಭಾಗದಲ್ಲಿ ಪರಿಣಾಮ ಜೆಎಫ್ಸಿ ಕಾಸರಗೋಡು ಅಲ್ಪ ಅಂತರದ ಮುನ್ನಡೆ ಜೊತೆಗೆ 7-4ರಲ್ಲಿ 3 ಅಂಕಗಳ ಅಂತರದಲ್ಲಿದೆ. ವಿಶ್ರಾಂತಿಯ ಕೋರಿಕೆ ಕಾಸರಗೋಡು. ಕಾರ್ಯಕ್ರಮ ಆರಂಭವಾಗಲು ವಿಳಂಬವಾದ್ರೆ ಆಗಿದೆ. ಆದ್ರೂ ಕೂಡ ಇನ್ನು ಮುಂದಿನ ಎಲ್ಲಾ ಸ್ಪರ್ಧೆಗಳು ಅತ್ಯಂತ ರೋಚಕ ಸ್ಪರ್ಧೆಗಳು ಆಗಲಿದೆ.
STM ನವಯುಗ ಕುಕ್ಕಾಜಿ ನಡುವೆ ಶ್ರೇಷ್ಠ ತಂಡಗಳ ನಡುವೆ ಕದನ ಮುಂದಿನ ಪಂದ್ಯ ಸಂಖ್ಯೆ 2 जिस प्रकार का सरगोड और करंकी के बीच में एक खेल आगे बढ़ रहा है और दर्शकों की संख्या देखिए आज रविवार रात हो चुके हैं लेकिन इनके बावजूद भी बहुत बढ़िया संख्या में पॉइंट प्लीज 7-4 in favor of JFC കാസർഗോഡ് 7-4 എന്ന ക്രമത്തിൽ ആദ്യ പകുതിയിൽ JFC മുന്നോട്ട് നിൽക്കുകയാണ് ಒಂದಿನ ಪೊಸಿಷನ್ ಗೊತ್ತಾಗ್ತದೆ ಸುಂದರ ನೀರಿನ ವ್ಯವಸ್ಥೆ ಇದೆ ಬೇಗ ಪರ್ಪಲ್ ನೀರು ಹೊರಟಿದೆ ಬೇಗ ಬೇಗ ಅವರು 10 മണിക്ക് സ്കൂളിൽ പോകണ്ട അക്കത്ത് സുഗമ പോകും ബാംഗ്ലൂരിൽ സുഗമ റൈറ്റേ ഓപ്പൺ ബാംഗ്ലൂർ We are the second half 7-4 in favor of a JFC Naikap and wait and see who will win the match and who will qualify for the second round. Very tight match in progress. JFC Naikap and Durga Karenki 7-4. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಮತ್ತೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದ JFC ಕಾಸರಗೋಡು ಪರಿಣಾಮ ಪಂದ್ಯದಲ್ಲಿ ಮರಳುವ ಸೂಚನೆಗಳನ್ನು ಕೊಡಬೇಕಿದೆ ಕರಂಕಿ ಎರಡು ಪ್ರಬಲ ಯುವ ತಾರೆಗಳ ತಂಡಗಳ ಮಧ್ಯೆ ಮೊದಲ ಕೂಟದ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ ನಿರೀಕ್ಷಿತವಾದ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಣದ ಒಳಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮೂವರು ಡಿಫೆಂಡರ್ಗಳ ಮಧ್ಯೆ ದಾಳಿಗಾರ ಅಂಕಗಳಿಕೆಯ ವಿಶ್ವಾಸದ ಹೋರಾಟದಲ್ಲಿ ಪರಿಣಾಮಕಾರಿಯಾಗಿರುವ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಲೇಬೇಕಾಗಿದೆ ಎರಡೂ ತಂಡಗಳು ಕೂಡ ಕೂಟದಲ್ಲಿ ಉಳಿಯಬೇಕಾದರೆ Of course, super tackle on Kabaddi player Srijan of JFC Naikap in action and match under the control of JFC Naikap. We have the second half, third right. Yes, second right. Swasthik Friends Club ಸಮರ್ಪಿತ ಈ ಕಾರ್ಯಕ್ರಮದಲ್ಲಿ ತಮ್ಮ ಬೆಲೆ ಬಾಳುವ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿರತಕ್ಕಂಥ ಗೌರವಾನ್ವಿತ ಜಿಲ್ಲಾ ಸಂಸದರಾಗಿರತಕ್ಕಂಥ ಶ್ರೀ ನಳಿನ್ ಕಟೀಲ್ ರವರಿಗೆ ಮತ್ತೊಮ್ಮೆ ಸ್ವಸ್ತಿಕ್ ಸಂಸ್ಥೆ ಮತ್ತು ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಕೃತಜ್ಞತೆಗಳು ಧನ್ಯವಾದಗಳು ನವಯುಗ ಕುಕ್ಕಾಸೆ SDM ಉಜಿರೆ ತಂಡದ ಆಟಗಾರ ತಾವುಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿ ಬರುವಂತೆ ಇಲ್ಲಿ ದ್ವಿತೀಯ ಅವಧಿಯ ಆಟ ಮುಂದುವರಿಯುತ್ತಾ ಇದೆ ಗೌರವಾನ್ವಿತ ಸಂಸದರ ನಿರ್ಗಮನವಾಗುತ್ತಾ ಇದೆ ಇನ್ನೊಂದು ಕಾರ್ಯಕ್ರಮದ ನಿಮಿತ್ತವಾಗಿ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಿರುವಂತಹ ದಕ್ಷಿಣ ಕನ್ನಡದ ನಂಬರ್ 1 ಸಂಸದರು ಜೊತೆಗೆ ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವ ಕಾರ್ಯಕ್ರಮದಲ್ಲಿ third right Srijan do or die right
മത്സരത്തിന്റെ രണ്ടാം പകുതിയിലാണ് ഇഞ്ചോടിഞ്ചുള്ള പോരാട്ടം. 8-6 സരി തന്നെ സർ 9-6 10-6 10-6 JFC ನಾಯ್ಕಾಡ್. ಅಂತಾರಾಷ್ಟ್ರೀಯ ಕಬಡ್ಡಿ ಪಟು ಜಗದೀಶ್ ಕುಂಬಳೆ ಅವರ ಗರಡಿಯಲ್ಲಿ ಬೆಳೆಯುವಂತಹ ಯುವ ತಾರೆಗಳ ತಂಡವಾಗಿದೆ JFC. ಮತ್ತೆ ಸೂಪರ್ ಟೇಕಲ್ ಆನ್ ಆಗಿದೆ 10-6ರಲ್ಲಿ. ಸೂಪರ್ ವಿಕಾಸನ ಹಿಡಿತ ನೋಡಿ, ಬಿಟ್ಟು ಬಿಡದ ಅದ್ಭುತವಾದ ಹಿಡಿತ. ಇದು ಸೂಪರ್ ಟ್ಯಾಕಲ್. 8-10ಕ್ಕೆ ತಲುಪಿದೆ. 10-8. Second call for SDM Ujre and